ಬೈಂದೂರು ತಾಲೂಕಿನ ಹೊಳೆತೋಟ ಬಿಚೂರು ಶ್ರೀ ಅಮ್ಮನವರ ದೈವಸ್ಥಾನದ ಸಪರಿವಾರ ಶ್ರೀದೇವರ ಪುನರ್ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶೋತ್ಸವ ವಿಜೃಂಭಣೆಯಿಂದ ನಡೆಯಲಿದೆ. ಗುಬ್ಕೋಣು ವೇದಮೂರ್ತಿ ಶ್ರೀನಿವಾಸ ಶಾಸ್ತ್ರಿಗಳ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿರುವುದು. ಇನ್ನು ಇಂದು ಉಪ್ಪುಂದದಿಂದ ದೈವಗಳ ಮೂರ್ತಿಯನ್ನ ಮೆರವಣಿಗೆಯಲ್ಲಿ ಕೊಂಡೊಯ್ಯಲಾಯಿತು. ಸಂಜೆ 6 ಗಂಟೆಯ ಬಳಿಕ ಪ್ರಾರ್ಥನೆ, ಫಲನ್ಯಾಸ, ಅನುಜ್ಞಾ ಪೂಜೆ, ಆಚಾರ್ಯ, ಗುಡಿಗರ್, ಮೇಸ್ತ್ರಿ ಸಂಭಾವನೆ ವಿತರಣೆ, ಸಂಕಲ್ಪ, ಪಂಚಗವ್ಯ, ಪುಣ್ಯಾಹ, ಸಪ್ತಶುದ್ಧಿ, ಗೋಪೂಜೆ ಸಹಿತ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಇವತ್ತು ಸಂಜೆ ನಡೆಯುವಂಥ ಪ್ರತಿಷ್ಠಾಪನೆ ಹಾಗೂ ನಾಳೆ ಬೆಳಿಗ್ಗೆ ನಡೆಯುವಂಥ ಬ್ರಹ್ಮಕಲಶಾಭಿಷೇಕ ಮತ್ತು ನಾಳೆ ಮಧ್ಯಾಹ್ನ ಮಹಾನ್ನ ಸಂದರ್ಪಣೆ ಮತ್ತು ಸಂಜೆ 9 ಸರಿಯಾಗಿ ಶ್ರೀ ಕೋಟಿ ಚೆನ್ನಯ್ಯ ಪ್ರಸಂಗವನ್ನು ಆಡಿ ತೋರಿಸಲಿಕ್ಕಿದ್ದಾರೆ ಕಮಲಶೀಲೆ ಮೇಳದವರು. ಹಾಗೆ ಅತಿಥಿ ಕಲಾವಿದರು ಕೂಡ ಕೊಡುವಿಕೆಯ ಒಂದು ಯಕ್ಷಗಾನವನ್ನು ಪ್ರದರ್ಶನ ಮಾಡಲಿಕ್ಕಿದ್ದಾರೆ. ಹಾಗೆ ಗುಬ್ಕೋಣು ಶ್ರೀನಿವಾಸ ಮೂರ್ತಿಗಳು ನಮ್ಮ ಒಂದು ಪುರೋಹಿತಿಕೆಯನ್ನು ಮಾಡಿಬಿಟ್ಟು ಇವತ್ತು ಸಂಜೆ 11 ಸರಿಯಾಗಿ ಪ್ರತಿಷ್ಠಾಪನೆ ಹಾಗೂ 108 ಕಲಶ ಸಹಿತ ಶ್ರೀ ಅಮ್ಮನವರ ಪ್ರತಿಷ್ಠಾಪನೆ ಮತ್ತು ಬ್ರಹ್ಮಕಲಶೋತ್ಸವ ನಡೆಯಲಿಕ್ಕಿದೆ. ಈಗೆಲ್ಲ ಈ ಊರಿನವರ ಎಲ್ಲರ ಸಹಕಾರದೊಂದಿಗೆ, ಎಲ್ಲರ ಕಮಿಟಿಯವರ ಸಹಕಾರದೊಂದಿಗೆ ತುಂಬ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು ಎಲ್ಲರಿಗೂ ಕಾಣಿಸ್ತಾ ಇದೆ. ಹಾಗೂ ಅದ್ಭುತವಾಗಿರ್ತಕ್ಕಂಥ ಕಟ್ಟಡ ಮೂಡಿ ಬಂದಿದೆ. ಮತ್ತು ಇಂದು ಮತ್ತು ನಾಳೆ ಇದರ ಜೀರ್ಣೋದ್ಧಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ಸುಮಾರು 300-400 ವರ್ಷ ಹಿಂದಿನ ಇತಿಹಾಸ ಇದೆ ಅಂತೇಳಿ ಅಷ್ಟಮಂಗಲದಲ್ಲಿ ಬಂದಿದೆ. ಕೊಲ್ಲೂರು ಮೂಕಾಂಬಿಕೆ ತಾಯಿ ರಾತ್ರಿ ಸಂಚಾರ ಮಾಡುವಾಗ ಇಲ್ಲಿ ಬಂದು ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡಿ ನೆಲೆಸಿ ಹೋಗಿರ್ತಕ್ಕಂಥ ಸ್ಥಳ, ಅವರ ಒಂದು ಅಂಶದ ಶಕ್ತಿ ಇಲ್ಲಿ ಇದೆ ಅಂತಕ್ಕಂಥದ್ದು ಅಷ್ಟಮಂಗಲದಲ್ಲಿ ಬಂದಿರತಕ್ಕಂತಹ ಒಂದು ಉತ್ತರ ಸಿಕ್ಕಿದೆ ಅದಕ್ಕೆ. ಹಾಗಾಗಿ ತುಂಬ ಶಕ್ತಿಯುತವಾಗ ಕಾರಣಿಕವಾಗಿರ್ತಕ್ಕಂಥ ಸ್ಥಳ. ಇಲ್ಲಿರ್ತಕ್ಕಂಥ ಇದು ನಂಬಿಕೊಂಡು ಬಂದಿರತಕ್ಕಂಥ ಎಲ್ಲ ಕುಟುಂಬ ವರ್ಗದವರಿಗೂ, ಊರಿನವರಿಗೂ, ಭಕ್ತ ಮಂಡಳಿಯವರಿಗೂ, ಸಮಿತಿಯವರಿಗೆಲ್ಲರಿಗೂ ತಾಯಿ ಒಳ್ಳೆಯದನ್ನು ಮಾಡಲಿ, ಮುಂದಿನ ದಿನಗಳಲ್ಲಿ ಇವು ಇನ್ನೂ ಹೆಚ್ಚೆಚ್ಚು ಅಭಿವೃದ್ಧಿ ಆಗುವಂಗೆ ಮಾಡಲಿ ಅಂತ ಹೇಳ್ತಾ ನನ್ನ